ಸ್ಮರಿಸ್ತಾ, ವೇದಿಕೆಯಲ್ಲಿರುವಂತಹ ಸ್ವಾಮೀಜಿಗಳ ಮತ್ತು ಹಿರಿಯರ ಆಶೀರ್ವಾದವನ್ನು ಬೇಡ್ತಾ, ಇಲ್ಲಿರುವಂತಹ ಎಲ್ಲ ಹಿಂದೂ ಭಗಿನಿಯರು, ಹಿಂದೂ ಬಾಂಧವರು ಒಂದು 15 ನಿಮಿಷ ನನ್ನ ಮಾತಿಗೆ ಕಿವಿ ಆಗ್ತೀರಿ ಅನ್ನುವ ಆಶಯದೊಂದಿಗೆ ನಾನು ಈ ವೇದಿಕೆಯಲ್ಲಿ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ. ಭಾರತಾಂಬೆಗೆ ಒಂದೊಮ್ಮೆ ಜಯಘೋಷವನ್ನ ಮಾಡಿ ಮತ್ತೆ ನಾನು ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನನಗೆ ಶ್ರೀಕೃಷ್ಣನ ಮಡಿಲಿಂದ ಓಡೋಡಿ ಬಂದ ನಿಮ್ಮ ಸಹೋದರಿ. ಅದು ನನಗೇನು ಖುಷಿ ಅಂದ್ರೆ, ನಮ್ಮ ಕರಾವಳಿಯಲ್ಲಿ ಹಿಂದೂ ಸಮಾಜೋತ್ಸವ ಅಥವಾ ಹಿಂದೂಗಳ ಕಾರ್ಯಕ್ರಮ ಅಂದಾಗ ಒಂದು ಹೋಗೊಟ್ರೆ ಸಾಕು, ಸಾವಿರಾರು ಮಂದಿ ಸೇರುವಂತಹ ಮಣ್ಣದು. ಆದ್ರೆ ಈ ಮಣ್ಣಲ್ಲಿ ಇಷ್ಟು ಮಂದಿ ಹಿಂದೂ ಸಮಾಜದಲ್ಲಿ ಸೇರಿದ್ದೀರಿ ಅಂದ್ರೆ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನದೊಂದು ದೇಶ, ಸುಮ್ಮನೆ ಹೊಡಿಬಾರ್ದು ನನಗೆ. ನಮ್ಮದೊಂದು ದೇಶ ಇಡೀ ಪ್ರಪಂಚದಲ್ಲಿ ಮುನಿಗಳಿಗೆ, ದೇವಾನುದೇವತೆಗಳಿಗೆ ಹೆಸರಾಗಿ ಅದೆಷ್ಟೋ ಮಂದಿಗೆ ಸಾವಿರಾರು ಬೋಧನೆಗಳನ್ನ ಮಾಡಿ ವೇದಗಳನ್ನ ದೇಶಕ್ಕೆ ಇಟ್ಟು ಇಡೀ ಪ್ರಪಂಚ, ಇಡೀ ವಿಶ್ವ ನನಗೊಂದು ದೇಶ ಬೇಕು, ಅದು ಭಾರತದಂತೆ ಇರಬೇಕು, ನಾವು ಆಗಬೇಕು, ಅದು ಭಾರತೀಯರಂತೆ ಆಗಬೇಕು ಅನ್ನುವ ಏಕೈಕ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಇದ್ರೆ ಅದು ನನ್ನ ಭರತ ಭೂಮಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಈ ದೇಶವನ್ನ ಕಟ್ಟಲಿಕ್ಕೆ, ಈ ದೇಶವನ್ನ ಬಲಿಷ್ಠ ಮಾಡಲಿಕ್ಕೆ ಡಾಕ್ಟರ್ ಜಿ ಅವರು 1925ರಲ್ಲಿ ನಾಗಪುರದಲ್ಲಿ ಒಂದು ಸಂಘವನ್ನ ಕಟ್ತಾರೆ. ಇವತ್ತು ಆ ಸಂಘ 100 ವರ್ಷಗಳನ್ನ ಪೂರೈಸಿದೆ. ಶತಾಬ್ದಿಯ ಸಂಭ್ರಮದಲ್ಲಿರುವ ಈ RSSಗೆ ನಮ್ಮ ಹೆಮ್ಮೆ ಇದೆ, ನಮ್ಮ ಖುಷಿ ಇದೆ. ಯಾಕಂದ್ರೆ ನಾವು ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಉಳಿಸ್ತಕ್ಕಂತಹ ಒಂದು ಸಂಘ ಅದು RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಬಹಳ ಮಂದಿ ಕೇಳೋರು, ಅದೇನದು RSS, ಅದೇನದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ? ಎಲ್ಲರೂ ಕೇಸರಿ ಶಾಲುಗಳನ್ನು ಹಾಕಿ, ಕಾಕಿ ಪ್ಯಾಂಟನ್ನು ತೊಟ್ಟು, ಬಿಳಿ ಬಟ್ಟೆಯನ್ನ ಹಾಕಿ, ದಂಡವನ್ನ ಹಿಡಿದು ಹೋಗೋರೆಲ್ಲ ಅವರೇನು ದೇಶವನ್ನ ಕಾಯ್ತಾರಾ ಅಂತ ಕೇಳೋರು. ದೇಶವನ್ನ ಮಾತ್ರ ಅಲ್ಲ, ಧರ್ಮವನ್ನು ಕಾಯುವ ಏಕೈಕ ಸಂಘ ಇಡೀ ವಿಶ್ವದಲ್ಲಿ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೆನಪಿಸ್ತೇನೆ, ನಾನು ಬಹಳ ಹೆಮ್ಮೆಯಿಂದ ನೆನಪಿಸ್ತೇನೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 11 ತಿಂಗಳುಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನ ಅನುಭವಿಸಿದ ಡಾಕ್ಟರ್ ಜಿ ಅವರು ನಾನು ಇಲ್ಲಿ ನೆನಪಿಸ್ತೇನೆ. ರಾಜ್ಗುರು, ಸಾವರ್ಕರಂತಹ ದೇಶಭಕ್ತರನ್ನ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೊಟ್ಟ ಒಂದು ಸಂಘ ಇದ್ರೆ ಅದು RSS. 1971ರಲ್ಲಿ ಒಡಿಸ್ಸಾದಲ್ಲಿ ಸೈಕ್ಲೋನ್ ಆದಾಗ, 1977ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಸೈಕ್ಲೋನ್ ಆದಾಗ, 1984ರಲ್ಲಿ ಭೋಪಾಲ್ನಲ್ಲಿ ಡಿಸಾಸ್ಟರ್ ಆದಾಗ, 2001ರಲ್ಲಿ ಗುಜರಾತ್ನಲ್ಲಿ ಭೂಕುಸಿತ ಆದಾಗ ಬದುಕನ್ನ ಮತ್ತೆ ಕಟ್ಟಿ, ನಮ್ಮ ಬದುಕನ್ನ, ಹಿಂದೂ ಬಾಂಧವರ ಬದುಕನ್ನ ಕಟ್ಟಿದ ಸಂಘ ಯಾವುದಾದ್ರೂ ಇದ್ರೆ ಅದು RSS ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಸೇವಾ ಭಾರತೀಯ ಮೂಲಕ 57 ಮಕ್ಕಳನ್ನ, ಅದರಲ್ಲೂ 38 ಮಕ್ಕಳನ್ನ ಬೇರೆ ಮತದಿಂದ ಅವರನ್ನ ತಗೊಂಡು ಅವರಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಬಲಿಷ್ಠವಾಗಿ ಅವರನ್ನ ಸುಸಂಸ್ಕೃತರಾಗಿ ನಮ್ಮ ಸಮಾಜಕ್ಕೆ ಕೊಟ್ಟ ಸಂಘ ಇದ್ರೆ ಅದು RSS. ಕಾರ್ಗಿಲ್ ಸಂತ್ರಸ್ತರನ್ನ ಅವತ್ತವರ ಜೊತೆ ನಿಂತು ಅವರನ್ನ ಬಲಿಷ್ಠಪಡಿಸಿದ್ದು ಅದು RSS. 2006ರಲ್ಲಿ ಸೂರತ್ನಲ್ಲಿ, ಗುಜರಾತ್ನಲ್ಲಿ ಪ್ರವಾಹ ಆದಾಗ ಅವರಿಗೆ ಆಹಾರಗಳನ್ನ, ಅವರಿಗೆ ನೀರನ್ನ ಒದಗಿಸಿ ನಾವು ನಿಮ್ಮೊಂದಿಗಿದ್ದೇವೆ ಅಂತ ಬಹಳಷ್ಟು ಶ್ರಮಪಟ್ಟ ಸಂಘದ ಸ್ವಯಂ ಸೇವಕರು ಯಾರಾದರೂ ಇದ್ರೆ ಅದು ನಮ್ಮ ಹೆಮ್ಮೆಯ RSSನ ಸ್ವಯಂ ಸೇವಕರು. 2013ರಲ್ಲಿ ಉತ್ತರಾಖಂಡದ ಫ್ಲಡ್ ಆದಾಗ, 2020ರಲ್ಲಿ ಕೊರೋನಾ ಆದಾಗ ಮನೆ ಮನೆಗಳಿಗೆ ಹೋಗಿ ಆಹಾರದ ಕಿಟ್ಗಳನ್ನು ಕೊಟ್ಟು ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಸ್ವಯಂ ಸೇವಕರು ಯಾವುದಾದ್ರೂ ಸಂಘದಲ್ಲಿ ಇದ್ರೆ ಅದು RSS ಸಂಘದಲ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ ಒಬ್ಬ ಮುಸಲ್ಮಾನ ಹೆಣ್ಣು ಮಗಳು ತನ್ನ ಸೇವಿಂಗ್ಸ್ಗಳನ್ನ, ತನ್ನ ಉಳಿತಾಯದ ಹಣವನ್ನ RSSಗೆ ಕೊಡ್ತಾಳೆ ಅಂತ ಆದ್ರೆ ನೆನ್ಪಿಡಿ, ಪ್ರತಿ ಮತಗಳು, ಪ್ರತಿ ಪಂಥಗಳು ಮೆಚ್ಚುವ ಒಂದು ಸಿದ್ಧಾಂತ ಇದೆ, ಅದು RSS ಅಂತ. ದ್ವೇಷಿಸೋರೇನು ಗಲ್ಲಿಗೊಬ್ರು ಬಿಡ್ತಾರೆ, ಆದ್ರೆ ತನವನ್ನ ಬಿಟ್ಟುಕೊಡದೆ ಇವತ್ತಿಗೂ ಬಲಿಷ್ಠವಾಗಿ ನಿಂತು ಅದೆಷ್ಟೋ ಮಂದಿಗೆ ಸಂಸ್ಕೃತಿಯನ್ನ ತಮ್ಮ ಮಡಲಿಗೆ ಇಟ್ಟಂತಹ ಸಂಘ ನಮ್ಮದು. ಡಾಕ್ಟರ್ ಜಿಯನ್ನ ನಾನು ಬಹಳ ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ನೆನಪಿಸ್ತೇನೆ. 1930ರಲ್ಲಿ ಅಂದಿನ ಕಾಂಗ್ರೆಸ್ ಹೇಳ್ತದೆ ಜನವರಿ 26 ಅದು ನಮ್ಮ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆ, ಎಲ್ಲರೂ ಆಚರಣೆ ಮಾಡಿ ಅಂತ. ನನಗೆ ಇವತ್ತಿಗೂ ಡಾಕ್ಟರ್ ಜಿ ಅವರ ಚರಿತ್ರೆಗಳನ್ನ ಓದುವಾಗ ಮೈ ರೋಮಾಂಚನ ಆಗ್ತದೆ. 1920ರಲ್ಲಿ ಡಾಕ್ಟರ್ ಜಿ ಅವರು ಉದ್ಘೋಷ ತೆಗೆದಿರ್ತಾರೆ, ಜನವರಿ 26 ಸ್ವಾತಂತ್ರ್ಯೋತ್ಸವ ಅಂತ. ಯಾವುದೋ ಒಂದು ಸಂಘಟನೆ ಹೇಳೋಕ್ಕಿಂತ ಮುಂಚೆನೆ ಒಬ್ಬ ವ್ಯಕ್ತಿಯ ತರ ಉದ್ಘೋಷ ತೆಗೆದಿದ್ರೆ ಅದು ಡಾಕ್ಟರ್ ಜಿ ಅವರು ಅಂತ ಬಹಳ ಖುಷಿಯಿಂದ ಹೇಳ್ತೇವೆ.
ಅವತ್ತು ಅವರು ಅದನ್ನು ಒಪ್ಪಿಕೊಂಡು 1930 ಜನವರಿ 26ರಂದು ತನ್ನ ಎಲ್ಲಾ ಶಾಖೆಗಳಿಗೆ ಒಂದು ಕರೆಯನ್ನ ಕೊಡ್ತಾರೆ. ಸಂಘ ಅವತ್ತು ಧ್ವಜವಂದನೆಯನ್ನ ಮಾಡ್ತದೆ. ಸ್ವಾತಂತ್ರ್ಯದ ಕಲ್ಪನೆಯನ್ನ ಮತ್ತು ಅವಶ್ಯಕತೆಯ ಉಪನ್ಯಾಸ ಅವತ್ತು ನಡೆದದನ್ನ ನಾವು ಯಾರು ಮರೆಯುವ ಹಾಗಿಲ್ಲ. ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಎಲ್ಲರೂ ಕೇಳಿರ್ತೇವೆ. ಆದ್ರೆ ಡಾಕ್ಟರ್ ಜಿ ಅವರು ಕೂಡ ಸ್ವಾತಂತ್ರ್ಯಕ್ಕಾಗಿ ತಮ್ಮತನವನ್ನ ನೀಡಿದ್ರು ಅನ್ನೋದನ್ನ ನಾವು ಯಾರು ಮರೆಯುವ ಹಾಗಿಲ್ಲ. ಬಂಧುಗಳೇ, ಮನೆಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಕ್ಕಳು ಹುಟ್ಟಬೇಕಂತೆ. ಅವ್ರು ಇರಬೇಕು. ಅವರಿದ್ರೆ ನಮ್ಮ ದೇಶ ಉಳಿತದೆ. ಈ ದೇಶ ಏನೋ ಕಮ್ಮಿಯ ದೇಶ ಅಲ್ಲ. ಇಡೀ ಪ್ರಪಂಚಕ್ಕೆ ಸೊನ್ನೆಯನ್ನ ಕೊಟ್ಟವರು ನಾವು. ಮಸ್ಲಿನ್ ಅನ್ನುವ ಬಟ್ಟೆಯನ್ನ ಕಂಡು ಹಿಡಿದು ಒಂದು ಚಿಕ್ಕ ಬೆಂಕಿ ಪೆಟ್ಟಿಗೆಯಲ್ಲಿ ಸೀರೆಯನ್ನ ಸುತ್ತಿ ಇಟ್ಟವರು ನಾವು. ಅಷ್ಟು ಹೆಮ್ಮೆ ಇದ್ರೆ ಅದು ನಮ್ಮದು. ಕೊಂದವರು ನಮ್ಮ ಬಂಧುಗಳು ಅನ್ನುವಂತಹ ಇಡೀ ವಿಶ್ವದ ಏಕೈಕ ದೇಶ ಇದ್ರೆ ಅದು ನನ್ನ ಭಾರತ ಭೂಮಿ ತಾನೆ. ನಂಬಿದಂತಹ, ಅದನ್ನು ನಂಬಿಕೊಂಡು ಹೋದ ಸಾವಿರಾರು ಮತಗಳಿಗೋ ಪಂಥಗಳಿಗೋ ಬೇರೆ ಬೇರೆ ದೇಶಗಳು ಇರಬಹುದೋ ಏನೋ, ಆದ್ರೆ ರಾಮನನ್ನೋ ಕೃಷ್ಣನನ್ನೋ ಮುಕ್ಕೋಟಿ ದೇವರನ್ನೋ ಗೋವುಗಳನ್ನು ನಂಬಿದ ನಮಗಿರುವುದು ಒಂದೇ ದೇಶ, ಅದು ಹಿಂದೂಸ್ತಾನ, ಅದು ನನ್ನ ಭಾರತ. ಹಾಗಾಗಿ ಇದರ ಉಳಿವು ಅದು ನಮ್ಮ ಕೈಯಲ್ಲಿದೆ. ಈ ದೇಶವನ್ನು ಉಳಿಸೋದು ಹೇಗೆ ಅನ್ನುವ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬರ್ಬೋದು ಏನೋ. ಪಂಚ ಪರಿವರ್ತನೆ ಅದು RSS ಕಂಡಂತಹ ಬಹಳ ದೊಡ್ಡ ಕನಸು. ಇವತ್ತಿಗೆ ಸ್ವದೇಶಿ ವಸ್ತುಗಳನ್ನ ಬಳಸಿ ಅಂತ ವಿನೋಬಾ ಭಾವೆ ಹೇಳಿದ ಮಾತನ್ನ ನಾನು ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಉಪಯೋಗಿಸಿದ್ದು, ನಾವು ಬಳಸಿದ್ದನ್ನೇ, ನಾವು ಮಾಡಿದ್ದನ್ನೇ ಉಪಯೋಗಿಸೋಣ ಅನ್ನುವಂಥ ಸ್ವದೇಶಿತನ ಇದೆಯಲ್ಲ, ಅದು ನಮ್ಮಲ್ಲಿ ಬರಬೇಕು. ಇನ್ನೊಂದು ಕುಟುಂಬ ಯೋಜನೆ, ಇದರ ಬಗ್ಗೆ ನಾನು ಮಾತಾಡಲೇಬೇಕು. ರಾಮನನ್ನ ನೆನಪಿಸಿದಾಗಲೆಲ್ಲ ನನಗೆ ಜೀವನದ ಸಾರ ನೆನಪಾಗ್ತದೆ. ನಿಮ್ಮ ಇಡೀ ಆ ಬ್ಯಾನರ್ ನೋಡಿದಾಗ ನನ್ನನ್ನು ಇಲ್ಲಿ ಕರೆದು ಹೇಳಿದ್ರು ನನಗೆ, ನೀವು ಮಥುರದ ಬಗ್ಗೆ ಮಾತಾಡಬೇಕು, ಕೃಷ್ಣನನ್ನ ನಡುವಲ್ಲಿ ಕೂರಿಸಿ ಬಿಟ್ಟಿದ್ದೇವೆ, ನಮ್ಮದೊಂದು ಕನಸಿದೆ ಮಥುರ, ಅಲ್ಲಿ ಕೃಷ್ಣ ಮತ್ತೆ ತನ್ನ ಮಂದಿರದ ಮುಖಾಂತರ ಹರೇ ಕೃಷ್ಣ 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 ಹರೇ ಹರೇ ಅನ್ನೋ ತರ ಅಲ್ಲಿ ಉದ್ಘೋಷ ಕೇಳಿ ಬರಬೇಕು ಅಂತ ನಂತರ ಹೇಳಿದ್ರು. ನಾನಾಗ ಅನ್ಕೊಂಡೆ, ಕಾಶಿ ಏನೋ ಆಗೋಯ್ತು, ಅಯೋಧ್ಯ ಏನೋ ಆಗೋಯ್ತು, ಸಾವಿರಾರು ವರ್ಷಗಳ ಕನಸನ್ನ ನಮ್ಮ ಮುಂದಿಟ್ಟವರು ಸ್ವಯಂ ಸೇವಕರಾಗಿ ಬಂದು ಆ ಪಟ್ಟದಲ್ಲಿ ಕೂತವರು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ನೋಡಿ. ಹಾಗಾಗಿ ಇನ್ನು ಮುಂದಕ್ಕೆ ಸ್ವಲ್ಪವೇ ವರ್ಷಗಳಲ್ಲಿ ಮಥುರಾ ಕೂಡ ಆಗಿ ಬರ್ತದೆ. ನಾನು ಅದೇ ಕೃಷ್ಣನ ಊರಿಂದ ಬಂದವಳು, ನನ್ನ ಉಡುಪಿಯದು, ನಾನು ಇಲ್ಲಿ ಉದ್ಘೋಷ ತೆಗಿತೇನೆ ಈ ಮಣ್ಣಲ್ಲಿ, ನನಗೆ ನಂಬಿಕೆ ಇದೆ. ಕೃಷ್ಣ ಏನು ಕಮ್ಮಿಯ ದೇವರಲ್ಲ ಬಿಡಿ, ಇಡೀ ವಿಶ್ವಕ್ಕೆ ಬದುಕೋದು ಹೇಗೆ ಅಂತ ಕಲಿಸಿಕೊಟ್ಟವರು. ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ನಿಂತು ಅನ್ಯಾಯದ ವಿರುದ್ಧ ಹೋರಾಡೋದು ಹೇಗೆ ಅಂತ ಪರಿಪಾಠ ಹೇಳಿಕೊಟ್ಟವರು. ಯಾವಾಗ ಬದುಕಲ್ಲಿ ಸೋಲ್ತೇವೋ ಆಗೆಲ್ಲ ಭಗವದ್ಗೀತೆ ನಮ್ಮನ್ನ ಮುಂದೆ ನಡೆಸ್ತದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಸರಿ, ಸುಮಾರು ಯಾವಾಗಲೂ ಅರ್ಜುನ ಉವಾಚ ಅಂದಾಗ ಕರ್ಣಗಳಿಗೆ ಅಪ್ಪಳಿಸದಾಗೆಲ್ಲ ಮತ್ತೆ ಮತ್ತೆ ಬದುಕಬೇಕು ಅಂತ ಅನಿಸ್ತದೆ. ಅಂಥ ಶ್ರೀಕೃಷ್ಣ ಹುಟ್ಟಿದ ಆ ನೆಲದಲ್ಲಿ ಯಾರೋ ಒಬ್ರು ನಿಂತು ಅಲ್ಲಿ ಕಟ್ಟಿದಂತಹ ಮಸೀದಿಗಳ ಬದಿಯಲ್ಲಿ ನಿಂತು ಒಂದು ಪುಟ್ಟ ದೇವಸ್ಥಾನದಲ್ಲಿ ಕೃಷ್ಣನ ಪರಿಪಸನೆ ಆಗೋದಲ್ಲ, ಅಲ್ಲಿ ಒಂದು ಮಂದಿರ ಆಗಬೇಕು, ಕೃಷ್ಣ ಅಲ್ಲಿ ಮತ್ತೆ ನಿಲ್ಬೇಕು, ಕೃಷ್ಣಂ ಒಂದೇ ಜಗದ್ಗುರು ಅನ್ನುವ ಮಾತು ಮಧುರದಲ್ಲಿ ಆದಷ್ಟು ಬೇಗ ಕೇಳಿ ಬರಲಿ ಅನ್ನೋ ಉದ್ದೇಶವನ್ನ ಈ ವೇದಿಕೆಯಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ನಾನು ಯಾಕೆ ನೆನಪಿಸ್ತೇನೆ ಅಂದ್ರೆ, ರಾಮನ ಬದುಕು ನೋಡಿ ಅದೆಷ್ಟು ಚೆನ್ನಾಗಿತ್ತು. ಆತ ಬದುಕಿದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಬದುಕಿನ ಪಾಠವನ್ನು ಕಲಿಸಿಕೊಟ್ಟ. ತಂದೆ ತಾಯಿಯನ್ನ ಚೆನ್ನಾಗಿ ನೋಡಬೇಕು ಅನ್ನೋ ಪರಿಪಾಠ ಆತನ ಬದುಕಲ್ಲಿತ್ತು. ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋ ಪರಿಪಾಠ ಇತ್ತು. ಆತನನ್ನ ಹಿಂಬಾಲಿಸಿ ಬಂದ ಆತನ ಪತ್ನಿಯ ಮುಖಾಂತರ ಬದುಕಿನ ಸಾರವನ್ನ ಆತ ನಮಗೆ ಕೊಟ್ಟಿದ್ದ. ಮರ್ಯಾದಾ ಪುರುಷ ಶ್ರೀರಾಮನ ಇಡೀ ಬದುಕು ನಮಗೆಲ್ರಿಗೂ ನಿಜಕ್ಕೂ ಅದು ಮಾದರಿಯಾಗಿ ನಿಲ್ಲೋದು. ಅದಕ್ಕೆ ನಾನು ಯಾವಾಗಲೂ ಹೇಳೋದಿದೆ, ಎಲ್ಲರನ್ನ ಮೆಚ್ಚಿಸಿ ಬದುಕೋದಕ್ಕಾಗೋದಿಲ್ಲ. RSSಗೆ ಎಲ್ಲರನ್ನ ಮೆಚ್ಚಿಸ್ಲಿಕ್ಕಾಗಲಿಲ್ಲ. ಅದಕ್ಕೆ ಆಪಾದನೆಗಳು, ಆರೋಪಗಳು ಇವತ್ತಿಗೂ ತಪ್ಪಿದ್ದಲ್ಲ. ಅದಕ್ಕೆ ನಾನು ಬಹಳ ವೇದಿಕೆಯಲ್ಲಿ ನಮ್ಮ ಊರ ಕಡೆ ಎಲ್ಲ ನಾನು ಹೇಳೋದಿದೆ. ಮರ್ಯಾದಾ ಪುರುಷ ರಾಮ್ ಹೇಗೆ ಕೇಳಿದ್ರೆ, ನನ್ನನ್ನು ಒಮ್ಮೆ ನಿಲ್ಲಿಸಿ ಕೇಳಿದ್ರೆ ನಿನಗೆ ಎಂತ ಗಂಡ ಬೇಕು ಕೇಳಿದ್ರೆ ನಾನು ಹೇಳ್ತೇನೆ ಏನೋ ನನಗೆ ಶ್ರೀರಾಮನಂತ ಗಂಡ ಬೇಕು ಅಂತ. ಅಂತಹ ಮರ್ಯಾದಾ ಪುರುಷ ರಾಮ ರಾಜ್ಯವನ್ನ ಆಡಳಿತ ನಡೆಸಿದ ರಾಮನಿಗೆ ರಾವಣನನ್ನು ಮೆಚ್ಚಿಸ್ಲಿಕ್ಕಾಗಲೇ ಇಲ್ಲ. ಪರಮಾತ್ಮನಾತ, ಆದರೆ ರಾವಣನನ್ನು ಮೆಚ್ಚಿಸ್ಲಿಕ್ಕೆ ಆತ ಸೋತು ಹೋಗ್ಬಿಟ್ಟ. ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನ ಮೆಚ್ಚಿಸಿದ್ದ. ಆತನ ಬದುಕೇ ಒಂದು ನಮಗೆ ಆದರ್ಶ. ಆದರೆ ಕೃಷ್ಣನನ್ನ ಕಂಡ್ರೆ ಕಂಸನಿಗಾಗಲಿಲ್ಲ. ಅರ್ಥಾತ್ ಇಡೀ ಜಗತ್ತನ್ನ ಆಳಿದ, ಇಡೀ ಜಗತ್ತಿನ ಪಾಠವನ್ನ ನಮಗೆ ಮಾಡಿಕೊಟ್ಟಂತಹ ದೇವರಿಗೆ ಎಲ್ಲರನ್ನ ಮೆಚ್ಚಿಸ್ಲಿಕ್ಕೆ ಆಗ್ಲಿಲ್ಲ ಅಂದ ಮೇಲೆ ತೃಣಕ್ಕೆ ಸಮಾನರಾದ ಮನುಷ್ಯರಲ್ಲಿ ನಾವು ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗ್ತದ ಹೇಳಿ? ಚಾನ್ಸೇ ಇಲ್ಲ.
ಆದರೆ ನಮ್ಮ ಬದುಕು, ನಮ್ಮ ಜೀವನದ ಪರಿಪಾಠಗಳು, ನಾವು ನಡೆಯುವ ಪ್ರತಿ ಹಾದಿಯಲ್ಲಿ ಕೂಡ ಧರ್ಮ ಮೇಳೈಸಬೇಕು. ಧರ್ಮ ಮೇಳೈಸಬೇಕು. ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ಅಂದರೆ ಅದು ನನ್ನ 7 ಜನ್ಮದ ಪುಣ್ಯ ಅನ್ನುವ ಮಾತು ಯಾವಾಗ ನಮ್ಮ ಬಾಯಲ್ಲಿ ಬರ್ತದೋ ಆಗ ಈ ಹಿಂದೂಸ್ತಾನದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕು. ದೇವ್ರೆ, ಈ 7 ಜನ್ಮ ನನಗೆ ಇದೆ ಅಂತ ಆದರೆ ಆ 7 ಜನ್ಮದಲ್ಲೂ ನಾನೊಬ್ಬ ಹಿಂದೂವಾಗಿ ನನ್ನ ಹಿಂದೂಸ್ತಾನದಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ನನಗೆ ಈ ಭೂಮಿಯಲ್ಲಿ ಜನ್ಮ ಕೊಡು ಅಂತ ನಾನು ದೇವರಲ್ಲಿ ನಾನು ಸದಾ ಪ್ರಾರ್ಥಿಸೋದಿದೆ. ಈ ಪ್ರಾರ್ಥನೆ ನಮ್ಮದಾಗಬೇಕು. ಅದೇನೋಪ್ಪ, ನಾವು ನಮ್ಮ ಕೈಗೆ ಚೂಟಿದಾಗ್ಲೋ ಕೈಗೆ ಚುಚ್ಚಿದಾಗ್ಲೋ ರಕ್ತ ಕೆಂಪು ಕಾಣಬಹುದೋ ಏನೋ, ಮನಸ್ಸಲ್ಲಿ ಮತ್ತು ಬುದ್ಧಿಮತ್ತೆಯಲ್ಲಿ ಯಾವಾಗಲೂ ಕೇಸರಿ ಅನ್ನೋದು ನಮ್ಮ ಪ್ರತಿ ಕಣದಲ್ಲಿ ಹರಿದಾಡಬೇಕು. ಅದೆಷ್ಟು ಮಂದಿಯ ಹೊಟ್ಟೆ ಕಿಚ್ಚನ್ನ ಮತ್ತೆ ಮತ್ತೆ ಉಪಯೋಗಿಸುತ್ತೋ ಗೊತ್ತಿಲ್ಲ. ಕೇಸರಿ ನಮ್ಮ ಉಸಿರಾಗಿರ್ಬೇಕು. ಕೇಸರಿ ನಮ್ಮ ಬದುಕಾಗಬೇಕು. ಪ್ರತಿ ಮನೆಗಳಲ್ಲಿ ಭಗವಾ ಧ್ವಜ ಯಾವತ್ತು ಹಾರಾಡುತ್ತೋ ಆವತ್ತು ಹಿಂದೂಸ್ತಾನ್ ಉಳಿದು ಬರ್ತದೆ ಅನ್ನುವ ಮಾತನ್ನ ಪ್ರತಿ ಒಬ್ರು ನೆನ್ಪಿಟ್ಕೊಳ್ಬೇಕು. ಕೇಸರಿಗಳು, ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಮಾತುಗಳು, ಘೋಷಣೆಗಳು, ಮರ್ಯಾದಾ ಪುರುಷ ಶ್ರೀರಾಮಚಂದ್ರ ಜಿ ಕಿ ಜೈ ಅನ್ನುವಂತಹ ಘೋಷಣೆಗಳು ಯಾವತ್ತೋ ಹಿಂದೂ ಸಮಾಜಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಅದು ನಮ್ಮ ಬದುಕಿನ ಒಂದು ಭಾಗವಾಗಬೇಕು. ಅದು ನಮ್ಮ ಬದುಕೇ ಆಗಬೇಕು. ಹಾಗಾಗಿ ಈ ಇಷ್ಟು ಉದ್ದ ಬದುಕಿನಲ್ಲಿ ನಾವು ಯಾವತ್ತೂ ನಮ್ಮ ತನವನ್ನು ಬಿಟ್ಟುಕೊಂಡೇ ಬದುಕೋಣ. ಶ್ರೀಕೃಷ್ಣನ ಬದುಕು ನಮಗೆ ಆದರ್ಶವಾಗಿ ನಿಲ್ಲಿ. ರಾಮ ಹೇಗೆ ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನ ಬಡಿದಪ್ಪಿಸಿದ್ನೋ ನನಗೆ ಇವತ್ತಿಗೂ ನೆನಪಿದೆ. ಜಾತಿ ಪದ್ಧತಿ ಬಗ್ಗೆ ಬಹಳಷ್ಟು ಮಂದಿ ಮಾತಾಡ್ತಾರೆ. ಮನುಷ್ಯ ಹುಟ್ಟುವಾಗ ಯಾರು ರಿಜಿಸ್ಟ್ರೇಷನ್ ಮಾಡಿ ದೇವರತ್ತ ಹುಟ್ಟಿ ಬರೋದಿಲ್ಲ, ನಾನು ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ. ನಾನು ಜಾತಿ ಪದ್ಧತಿಗೆ ಪೂರ್ಣವಾಗಿ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೇನೆ. ನಮ್ಮ ಕಡೆಗಳಲ್ಲಿ ಜಾತಿ ಕಟ್ಟುಕಟ್ಟೆಗಳಂತ ಇದೆ. ನಾವು ದೈವಾರಾಧನೆ ಮಾಡುವವರು, ಅದಕ್ಕೆ ಮಾತ್ರ ಸೀಮಿತ ಬಿಟ್ಟರೆ ನಾವು ಯಾವತ್ತೂ ಜಾತಿಯ ವಿಷಯಕ್ಕೆ ಒಪ್ಪಿಕೊಂಡಿದ್ದವರಲ್ಲ. ಹಾಗಾಗಿ ಜಾತಿ ಪದ್ಧತಿಯನ್ನು ದೂರ ಇಡಬೇಕು. ಹೇಗೆ ಕೇಳಿದ್ರೆ ಅದಕ್ಕೂ ರಾಮ ಇವತ್ತು ಪರಿಪಾಠವಾಗಿ ನಿಲ್ತಾರೆ. ಹೇಗೆ ಹೇಳಿದ್ರೆ ಶಬರಿಗಾವ ಜಾತಿ ರಾಮ ದೇವರು ಅಲ್ಲಿ ಹೋಗಿ ಸಾವಿರಾರು ವರ್ಷ ತನಗಾಗಿ ತನ್ನ ಜೀವನವನ್ನೇ ಮುಡುಪಿಟ್ಟ ಶಬರಿ ಹಾಕಿದ ಊಟವನ್ನು ಸವಿದನಲ್ಲ ರಾಮ. ಆತನ ಬದುಕು ನಮಗೆ ಆದರ್ಶ ತಾನೆ. ಅಂತಹ ಪದ್ಧತಿ ನಮ್ಮಲ್ಲಿ ಮೂಡಿ ಬರಬೇಕು. ನಾನು ಈ ವೇದಿಕೆಯಲ್ಲಿ ಸಾರು ಮರದ ತಿಮ್ಮಕ್ಕನನ್ನು ನೆನಪಿಸಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಪರಿಸರ ಕಾಪಾಡಬೇಕು ಅಂತೇವೆ. ಪರಿಸರದ ಸ್ವಚ್ಛತೆ ನಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ತೇವೆ. ಒಬ್ಬ ಮುದುಕಿ ನನಗೆ ನಿನ್ನ ಜೀವನದಲ್ಲಿ ಸಾಧನೆ ಅಂತ ಸುಮ್ಮನೆ ಕೂತಿದ್ರೆ ಇವತ್ತು ಸಾಲು ಮರಗಳನ್ನ ಬೆಂಗಳೂರಿನಂತಹ ಮಹಾನಗರದಲ್ಲಿ ಕಟ್ಟಿ ಉಸಿರಾಡ್ಲಿಕ್ಕೆ ಒಂದು ಹಚ್ಚ ಹಸುರಿನ ಉಸಿರಾಟವನ್ನ ಕೊಟ್ಟರಲ್ಲ ಸಾಲು ಮರದ ತಿಮ್ಮಕ್ಕ, ಅವರನ್ನ ಈ ವೇದಿಕೆ ನೆನಪಿಸ್ತೇನೆ. ಅವರ ಬದುಕು ನಮಗೆ ಆದರ್ಶ ಆಗಿ ಪರಿಸರದ ಸ್ವಚ್ಛತೆ ಮತ್ತು ಅದರ ಉಳಿಸುವಿಕೆ ಅದು ನಮ್ಮ ಕರ್ತವ್ಯ ಆಗಬೇಕು. ಇನ್ನು ಒಂದು ನಾಗರಿಕ ಶಿಷ್ಟಾಚಾರ, ಇದರ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತಾಡ್ತದೆ. ನಾನು ಯಾವತ್ತು ನಾಗರಿಕನಾಗಿ ವರ್ತಿಸಬೇಕು, ಸಂವಿಧಾನಬದ್ಧವಾಗಿ ಬದುಕಬೇಕು ಅಂತ ಹೇಳುವ ಸಂಘ ಅದು. ಅದೆಷ್ಟು ಮಂದಿ ಬೇಡದ ಭಯೋತ್ಪಾದನೆ ಅದು ಇದು ಅನ್ನುವ ತಲೆಪಾಠಿಗಳ ನಮಗೆ ಕಟ್ಟಿದ್ರು ಇವತ್ತಿಗೂ ಒಂದು ಸ್ವಲ್ಪವೂ ಅಂಟಿಕೊಳ್ಳದೆ ಹಾಗೆ ಕೊಡವಿ ನಿಂತವರು ನಾವೆಲ್ಲ. ನನಗಾಗ ಅನಿಸೋದು ಚರಿತ್ರೆಗಳೇ ಹಾಗೆ, ಇತಿಹಾಸವೇ ಹಾಗೆ. ನನ್ನ ದೇಶದಲ್ಲಿ ಅದೆಷ್ಟೋ ಮಂದಿ ಮೊಘಲರು, ಔರಂಗಜೇಬನು ಎಷ್ಟು ಮಂದಿ ದಾಳಿಯನ್ನ ಮಾಡಿದ್ರು, ಸಾವಿರಾರು ದೇವಸ್ಥಾನಗಳನ್ನ ನೆಲಸಮ ಮಾಡಿಬಿಟ್ರು. ಇವತ್ತಿಗೆ ಕೊಡವಿ ಅಯೋಧ್ಯೆಯನ್ನ ಕಟ್ಟಿದ್ದು ನಾವು ನಮ್ಮ ಕಣ್ಣಾರೆ ಕಂಡಿವಿ ತಾನೆ. ಎಲ್ಲಿ ಹೋಗ್ತದೆ ಸನಾತನ ಧರ್ಮ? ಅದೆಷ್ಟೋ ನಾಗರಿಕತೆಗಳು ಹೆಸರೇ ಇಲ್ಲದ ಹಾಗೆ ಸಮಾಜ ವಿಜ್ಞಾನದ ಪಾಠ ಪುಸ್ತಕಗಳಲ್ಲಿರುವಾಗ ನನ್ನ ಹಿಂದೂ ನಾಗರಿಕತೆ, ನನ್ನ ಸಿಂಧೂ ನಾಗರಿಕತೆ ಇವತ್ತು ನಮ್ಮ ಬದುಕಾಗಿದೆ ಅಂದ್ರೆ ನೆನಪಿಡಿ, ಹಿಂದೂಗಳಾಗಿ ಹುಟ್ಟಿದ್ದೇ ಪುಣ್ಯ. ಇನ್ನು ಒಂದು ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ, ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವ ಜೊತೆಗೆ ಕುಟುಂಬ ಬಹಳ ಮುಖ್ಯ. ಬದುಕು ಎಷ್ಟು ಕ್ಷೀಣವಾಗಿದೆ ಕೇಳಿದ್ರೆ, 1-2 ಮಕ್ಕಳು ಸಾಕು ಅನ್ನೋದು ಬಿಟ್ಟು ಈಗ 1 ಮಗುವಿನ ತನಕ ನಮ್ಮ ಬದುಕು ಬಂದು ನಿಂತಿದೆ. ನಾವು ಮನೆಯನ್ನು ಅಷ್ಟು ಚೆನ್ನಾಗಿ ಕಟ್ಟಿಬಿಡ್ತೇವೆ. 1 ಹಾಲು, 1 ಮಾಸ್ಟರ್ ಬೆಡ್ರೂಮು, 1 ಮಗಳಿಗಂತ 1 ರೂಮು. ಮನೆಗೆ ಬಂದ ಅತಿಥಿಗೂ 1 ರೂಮ್ ಇಲ್ಲ ಇವತ್ತು ನಮ್ಮ ಹತ್ರ. ಅವ್ರ ಮನೆಗೆ ಬಂದ್ರೆ ಅವ್ರು 1 ಹಾಲಲ್ಲಿ ಮನೆಗೆ ಸುಮ್ಮನೆ ಆಚೆ ಹೋಗಿಡ್ಬೇಕು. ಅಲ್ಲಿ ತನಕ ನಮ್ಮ ಮನಸ್ಸು ಇವತ್ತು ಸಂಕುಚಿತಗೊಂಡಿದೆ. ಅದಕ್ಕೆ ನಾನು ಹೇಳೋದಿದೆ, ಡಿಗ್ರಿಗಳನ್ನ ಪಡೆಯೋದು ಬದುಕಲ್ಲ. BCom ಮಾಡಿದವರು MCom ಮಾಡಿದ್ರು, MBA ಮಾಡಿದ್ರು, PhD ಮಾಡಿದ್ರು, ಇದು ಬದುಕಲ್ಲ. ನಾವು ಡಿಗ್ರಿಗಳನ್ನ ಜಾಸ್ತಿ ಮಾಡಿದ್ವಿ, ಬದುಕನ್ನ ಮಾತ್ರ ಬಹಳ ಚಿಕ್ಕದು ಮಾಡಿಬಿಟ್ವಿ. ಆ ಹೃದಯ ಎಷ್ಟು ಚಿಕ್ಕದಾಗಿದೆ ಕೇಳಿದ್ರೆ, ಆ ಹೃದಯದಲ್ಲಿ ನಮ್ಮನ್ನ ಹೆತ್ತ ಅಪ್ಪ
ಅಮ್ಮನೇ ಆ ಹೃದಯದಲ್ಲಿ ಇರ್ಲಿಕ್ಕೆ ಕೇಳೋದಿಲ್ಲ ರೀ. ಗಲ್ಲಿಗೊಂದು ವೃದ್ಧಾಶ್ರಮ ಆಗಿದೆ. ಇದು ಹೇಗೆ ಮತ್ತೆ ಕುಟುಂಬ ಸಾಮರಸ್ಯವನ್ನ ನಾವು ತಂದು ನಿಲ್ಲಿಸೋದು? ಬಹಳ ಭಯಾನಕವಾಗಿದೆ ನಮ್ಮ ಭವಿಷ್ಯ. ನಾವು ಯೋಚಿಸಿದಷ್ಟು ಸುಲಭ ಇಲ್ಲ. ಇವತ್ತು ಮಕ್ಕಳನ್ನ ಕಂಡ್ರೆ ಮಕ್ಕಳು ಮೊಬೈಲನ್ನು ಬಿಟ್ಟು ಅವರಿಗೆ ಬೇರೆ ಜಗತ್ತೇ ಇಲ್ಲ. ನೀವು ಇಲ್ಲಿ ಕೂತ ಮಕ್ಕಳನ್ನ ನೋಡಿ, ಒಂದು 5 ನಿಮಿಷ ಅವತ್ತ ತಾಳ್ಮೆ ಇಲ್ಲ. ಒಂದು ಕಡೆ ಕೂತು ಅದನ್ನ ಆಲೈಸುವ ಕೇಳುವ ವ್ಯವಧಾನ ನಮ್ಮ ಮಕ್ಕಳಿಗಿಲ್ಲ. ಅದ್ ಯಾಕೆ ಹಾಗೆ? ಯಾಕಂದ್ರೆ ನಾವೇ ಹಾಗೆ. ನಾವು ಯಾವಾಗ ನಮ್ಮ ತಂದೆ ತಾಯಿಗಳನ್ನ ಅದೇ ರೂಪದಲ್ಲಿ ನೋಡೋದನ್ನ ಮರ್ತವೋ, ಅವರಿಗೆ ಯಾವಾಗ ಗೌರವ ಕೊಡೋದನ್ನ ಮರ್ತವೋ, ಮಕ್ಕಳು ನಮ್ಗೆ ಗೌರವ ಕೊಡೋದನ್ನ ಮರ್ತರು. ನಾನೊಬ್ಬಳು ಹೆಣ್ಣು ಮಗಳಾಗಿ ಈ ವೇದಿಕೆಯಲ್ಲಿ ಹೇಳುವಂತ ಹಕ್ಕಿದೆ ಅನ್ನೋದನ್ನ ಮನಗಂಡು ಹೇಳ್ತಿದ್ದೇನೆ. ಇಲ್ಲಿ ಬಹಳಷ್ಟು ಮಂದಿ ಮಾತೇರಿದ್ದಾರೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಕವಿಗಳೆಲ್ಲ ಕೇಳ್ತಾರೆ. ಇಡೀ ಹಿಂದೂ ಸಮಾಜವನ್ನ ಕಟ್ಟುವ ಮತ್ತು ಇಡೀ ಹಿಂದೂ ಸಮಾಜವನ್ನ ಕೆಡುವ ಶಕ್ತಿ ಒಬ್ಬಳಿಗಿದ್ರೆ ಅದು ಮಾತೆಗೆ. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಇವತ್ತಿಗೂ ನಾವು ನೆನಪಿಸಿದಾಗೆಲ್ಲ ನಮ್ಮ ಮೈ ಇವತ್ತು ರೋಮಾಂಚನ ಆಗ್ತದೆ. ಅಂದ್ರೆ ಅದಕ್ಕೆ ಕಾರಣ ಶಿವಾಜಿ ಅಲ್ಲ, ಅದಕ್ಕೆ ಕಾರಣ ಜೀಜಾಬಾಯಿ. ಅದಕ್ಕೆ ಕಾರಣ ಜೀಜಾಬಾಯಿ. ಆಕೆ ಕೊಟ್ಟ ಸಂಸ್ಕಾರ ಹೇಗಿತ್ತು ಕೇಳಿದ್ರೆ, ಇಡೀ ಹಿಂದವಿ ಸಮಾಜವನ್ನ ನಾನು ಈ ರೀತಿ ಕಟ್ಟಬೇಕು, ಇಡೀ ಹಿಂದೂ ಸಾಮ್ರಾಜ್ಯ ನಮ್ಮದಾಗಬೇಕು ಅನ್ನುವಂಥ ಯೋಚನೆಗಳಿದೆಯಲ್ಲ, ಅದು ಒಬ್ಬ ತಾಯಿಗೆ ಬಂದಾಗ ಮಾತ್ರ ಅದೊಂದು ಮಗುವಿಗೆ ಬರ್ಲಿಕ್ಕಾಗುವುದು. ಹಾಗೆ ಈ ದೇಶವೇ ಇಡೀ ಅದೆಷ್ಟೋ ಮಂದಿ ಸಾಮ್ರಾಜ್ಯಗಳನ್ನ ಕಂಡುಬಿಟ್ಟವರು ನಾವು. ಮೌರ್ಯ ಸಾಮ್ರಾಜ್ಯವನ್ನು ಮರೆಯೋದು ಹೇಗೆ? ಇಮ್ಮಡಿ ಪುಲಕೇಶಿಯನ್ನ ಮರೆಯೋದು ಹೇಗೆ ನಾವು? ಇಡೀ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿದ ಭರತ ಮುನಿಗಳನ್ನ, ಸಂಸ್ಕೃತಿಯ ಸಾರವನ್ನ ಹೇಳಿದ ತ್ಯಾಗರಾಜರನ್ನ ನಾವು ಹೇಗೆ ಮರೀಲಿಕ್ಕೆ ಸಾಧ್ಯ? ಕನಕದಾಸರನ್ನ, ಪುರಂದರದಾಸರನ್ನ ಮರೀಲಿಕ್ಕೆ ಸಾಧ್ಯ ಏನು? ಹಿಂದೂ ಸಂಸ್ಕೃತಿಯನ್ನ, ಸಮಾಜದ ರಕ್ಷಣೆಯನ್ನ ಮಾಡಿದ ರಾಣಾ ಪ್ರತಾಪ್ ಜಿಯನ್ನ ಮರೆಯೋದು ಹೇಗೆ? ಅಪ್ಪಕ್ಕ ರಾಣಿಯನ್ನ ಮರೆಯೋದು ಹೇಗೆ? ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಮರೆಯೋದು ಹೇಗೆ? ಪೋರ್ಚುಗೀಸರಿಗೆ ಸೋಲೇ ಇಲ್ಲ ಅಂದಾಗ ಕಚ್ಚೆ ಕಟ್ಟಿ ನಿಂತ ನನ್ನ ಕರಾವಳಿಯ ಆ ಮಾತೆ ರಾಣಿ ಅಬ್ಬಕ್ಕನನ್ನ ಮರೀಲಿಕ್ಕೆ ಸಾಧ್ಯ ಏನು? ನಮ್ಮ ಮಾತೆಯಲ್ಲಿ ಹರಿತಿರೋದೇನು ಆಗ ಈಗ ಬಿದ್ದು ಹೋಗುವ ರಕ್ತ ಅಲ್ಲ, ನಮ್ಮದು ಕಿತ್ತೂರು ರಾಣಿ ಚೆನ್ನಮ್ಮನ ರಕ್ತ. ಇದು ನಾವು ಒಮ್ಮೆ ಸೆಳೆದು ನಿಂತರೆ ಈ ಸಮಾಜವನ್ನ ಕಟ್ಲಿಕ್ಕಾಗ್ತದೆ. ಅದಕ್ಕೆ ನಾನು ಹೇಳ್ತೇನೆ ಕೇಳಿ, ನನ್ನ ಮಗ ಡಾಕ್ಟರ್ ಆದ್ರೆ ಸಾಕು, ನನ್ನ ಮಗ ಇಂಜಿನಿಯರ್ ಆದ್ರೆ ಸಾಕು ಅನ್ನೋದು ಬದುಕಲ್ಲ. ನನ್ನ ಮಗ ಉಸಿರು ನಿಂತ ಮೇಲೂ ಈ ಸಮಾಜದಲ್ಲಿ ನಿಂತು ಅವರು ಇಂಥವರ ಮಗ ಅಂತೆ, ಇಂಥವರ ಮಗಳಂತೆ, ಅವನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವನೊಬ್ಬ ಸ್ವಯಂ ಸೇವಕನ ಇದರಂತೆ, ಸಂಸ್ಕೃತಿಗೊಂದು ಆತ ಹೆಸರಂತೆ, ಸಂಸ್ಕಾರಕ್ಕೊಂದು ಆತ ಹೆಸರಂತೆ ಅನ್ನುವ ರೀತಿ ನಿಮ್ಮ ಮಕ್ಕಳನ್ನ ಯಾವತ್ತು ಬೆಳೆಸ್ತೀರೋ ಆವತ್ತು ಇಂಥ ಹಿಂದೂ ಸಮಾಜಕ್ಕೋತ್ಸವಕ್ಕೊಂದು ನಿಜವಾದ ಅರ್ಥ ಬರ್ತದೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ. ಇದು ಉತ್ಸವ, ಇದು ನಮ್ಮ ಉತ್ಸವ. ಸಂಘಕ್ಕೇನು ಯಾವತ್ತು ಆಚರಣಕ್ಕೆ ನಾವು ಒಗ್ಗಿಕೊಂಡವರಲ್ಲ. ನಮಗೆ ಇದನ್ನು ಉತ್ಸವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಕನಸು ಇಲ್ಲ. ಮೋಹನ್ ಜಿ ಹೇಳೋ ತರ ಇದೊಂದು ಉತ್ಸವ ರೀತಿಯಲ್ಲಿ ಆಗಿ ಮುಗಿಯೋದಲ್ಲ. ನಮ್ಮ ಸಿದ್ಧಾಂತಗಳು ಜನರಿಗೆ ಮುಟ್ಟಬೇಕು. ನಾವು ಏನ್ ಮಾಡ್ತೀವೋ ಅದು ಜನರಿಗೆ ಅರ್ಥ ಆಗಬೇಕು. ಪ್ರತಿಯೊಬ್ಬರು ಮನೆಗಳಿಂದ ಬರಬೇಕು. ಒಗ್ಗೂಡಿ ದೇಶವನ್ನ ಕಟ್ಟಬೇಕು. ದೇಶದ ಸಿದ್ಧಾಂತಗಳು ಹೇಗೆ ನಿಲ್ಬೇಕು ಕೇಳಿದ್ರೆ ಅದು ಹಿಂದೂಸ್ತಾನ್. ಅದು ಅದೆಷ್ಟೋ ಮತಗಳಿಗೋ ಅದೆಷ್ಟೋ ಪಂಥಗಳಿಗೋ ಜನ್ಮ ಕೊಟ್ಟದ್ದು. ಅದೆಷ್ಟೋ ಜನರನ್ನ ಇಟ್ಟು ಅಲ್ಲಿ ನಾವು ಬದುಕ್ತಿದ್ದೇವೆ. ಅಲ್ಲಿ ನಡೆಯೋದು ನಮ್ಮ ಸಿದ್ಧಾಂತ ಅನ್ನೋ ತರ ನಾವು ಬದುಕಬೇಕು. ಈ ದೇಶದಲ್ಲಿ ಹುಟ್ಲಿಕ್ಕೆ ಪುಣ್ಯ ಇದೆ ಅಂತ ನಾನು ಯಾವಾಗ್ಲೂ ಯಾಕೆ ಹೇಳ್ತೇನೆ ಕೇಳಿದ್ರೆ, ನಿಮ್ಮ ಹತ್ರ ನಾನು ಬಂದು ಕೇಳಿದ್ರೆ ಮುಸ್ಲಿಂ ಯಾವಾಗ ಜನ್ಮ ತಾಳ್ತು ಅಂದ್ರೆ ನೀವು ಹೇಳ್ತಿರೋ ಏನೋ, ಕ್ರೈಸ್ತ ನೀವು ಹೇಳ್ತಿರೋ ಏನೋ, ನನಗೆ ಯಾರಾದ್ರೂ ಹೇಳ್ಬಿಡಿ ಹಿಂದೂ ಧರ್ಮದ ಡೇಟ್ ಆಫ್ ಬರ್ತ್. ಯಾರಾದ್ರೂ ಹೇಳ್ಬಿಡಿ ಹಿಂದೂ ಧರ್ಮದ ಡೇಟ್ ಆಫ್ ಬರ್ತ್. ನೆನ್ಪಿಡಿ, ನಿಮಗೆ ಹೇಳಲಿಕ್ಕೆ ಸಾಧ್ಯವಾದ ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋ ನನ್ನ ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಡೆತ್ ಕೂಡ ಇಲ್ಲ ಅನ್ನೋದನ್ನ ನಾವಿವತ್ತು ಜೈಕಾರ ಹಾಕಿ ಹೇಳಬೇಕಾಗಿದೆ. ಇನ್ನೇನ್ ಪುಣ್ಯ ಬೇಕು, ಇನ್ನೇನ್ ಭಾಗ್ಯ ಬೇಕು ಈ ಹಿಂದೂವಾಗಿ ಕೊಡ್ಲಿಕ್ಕೆ. ನಂದೊಂದು ನಿಮ್ಮ ಹತ್ರ ಮನವಿ ಇದೆ. ನಾವು ಇವತ್ತು ಬಣ್ಣದ ಲೋಕದಲ್ಲಿ ಬದುಕ್ತಾ ಇದ್ದಾರೆ. 1925ರಲ್ಲಿ ಡಾಕ್ಟರ್ ಜಿ ಅವರು ಸಂಘವನ್ನ ಕಟ್ಟಿದಾಗ ಅವರ ಚಿಂತನೆಗಳು ಬೇರೆ ಇತ್ತು. ಅದೆಷ್ಟು ಚೆನ್ನಾಗಿತ್ತು ಅಂದ್ರೆ ಸಿದ್ಧಾಂತದ ಜೊತೆಗೆ ನಡಿಬೇಕು ಅನ್ನುವಂಥದ್ದಿತ್ತು. ಈ ಸಂಘದ ಅಡಿಯಲ್ಲಿ ಬಹಳ ದೊಡ್ಡಂತ ವಟವೃಕ್ಷ ಇದು. ಅದೆಷ್ಟೋ ಸಂಘಟನೆಗಳಿದೆ. ಅದನ್ನ ನಿಲ್ಲುವುದಷ್ಟು ದೊಡ್ಡದು. ಅದೇನೋ ಬ್ಯಾನ್ ಮಾಡ್ತಾರೆ ಅಂತಾರೆ, ಸತ್ರು ಆಗೋದಿಲ್ಲ ಅನ್ನೋ ನಮಗೂ ಗೊತ್ತು, ಅವರಿಗೂ ಗೊತ್ತು. ಆದ್ರೆ ಒಂದು ನೆನ್ಪಿಡಿ, ಇಷ್ಟು ದೊಡ್ಡ ವಟವೃಕ್ಷವನ್ನ ಉಳಿಸುವ ನಾವು ಯಾಕೆ ಆಗ್ಬೇಕು
ಲೋಕದಲ್ಲಿ ಬದುಕುವ ನಮಗೆ ವಾಸ್ತವ ಗೊತ್ತಿಲ್ಲ. ಇವತ್ತು ಸಂಜೆ ನಾವು ಒಂದು ಸಲ ಸೀರಿಯಲ್ ಅನ್ನ ಚಾಲು ಮಾಡಿ ಕೂತ್ರೆ ನಮಗೆ ಬೇರೆ ಬದುಕೇ ಇಲ್ಲ. ಈಗ ನನಗೆ ಹೇಳಿ, ಭಜನೆಗಳು ಎಷ್ಟು ಮನೆಯಲ್ಲಿ ನಡೀತದೆ? ತಾಳಗಳು ಎಷ್ಟು ಮನೆಯಲ್ಲಿ ಮೇಳೈಸ್ತದೆ? ಇಲ್ವಲ್ಲ. ಶಂಖನಾದ ಎಲ್ಲಿ ಕೇಳ್ತದೆ? ನಿಮಗೆ ಗೊತ್ತಾ, ದೇವಸ್ಥಾನದಲ್ಲಿ ಬಡಿಯುವ ಗಂಟೆಗೂ ವೈಜ್ಞಾನಿಕ ಕಾರಣಗಳಿದೆ. ನಾವು ಮನೆಯಲ್ಲಿ ಊದುವಂತ ಶಂಖನಾದಕ್ಕೂ ಆರೋಗ್ಯವನ್ನ ಕಾಪಾಡುವಂತಹ ರೀತಿ ನೀತಿಯ ಕಾರಣಗಳಿದೆ. ಅದು ನಮಗೆ ಗೊತ್ತಿಲ್ಲ. ನಮಗೆ ರಾಮಾಚಾರಿ ಅನ್ನುವಂಥ ಎಳೆದು ಹೋಗುವಂತಹ ಒಂದು ಸೀರಿಯಲ್ ಇದೆಯಲ್ಲ, ಅದರಷ್ಟು ಹುಚ್ಚು ನಮಗೆ ಬೇರೊಂದಿಲ್ಲ. ಅದು ಮುಗಿಯುವಾಗ ಅದರಲ್ಲಿ ಯಾರಾದರೂ ಸಾಯುವಾಗ ಅಳುವ ಅಳು ನಮ್ಮ ಮನೆಯಲ್ಲಿ ಯಾರಾದರೂ ಇಲ್ಲದೆ ಇದ್ದಾಗೂ ನಾವು ಅಳೋದಿಲ್ಲ. ಒಂದು ನೆನಪಿಡಿ, ಮಾನವೀಯ ಮೌಲ್ಯ ಮಾತ್ರ ಕೌಟುಂಬಿಕ ಸಾಮರಸ್ಯವನ್ನ ಕಾಪಾಡಲಿಕ್ಕಾಗೋದು. ಒಂದು ಪುಟ್ಟ ಕಥೆಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಾಯಿ ಸಾಕೋದೊಂದು ಬಹಳ ದೊಡ್ಡ ಹುಚ್ಚು. ಅದು ಎಲ್ಲಿಯವರೆಗೆ ಹುಚ್ಚಾಗಿದೆ ಕೇಳಿದ್ರೆ, ನಾವು 50,000ಕ್ಕಿಂತ 60,000 ಹಣವನ್ನ ಕೊಟ್ಟು ಬ್ರೀಡ್ ಅಂತ ಕರೆಸಲ್ಪಡುವ ನಾಯಿಗಳನ್ನು ಮನೆಯಲ್ಲಿ ಸಾಕ್ತೇವೆ. ಆ ನಾಯಿಗಳನ್ನ ಎಷ್ಟು ಪ್ರೀತಿಸ್ತೇವೆ ಕೇಳಿದ್ರೆ, ಮನುಷ್ಯರನ್ನೂ ಪ್ರೀತಿಸೋದನ್ನ ಮರೆತು ಬಿಡ್ತೇವೆ. ತಂದೆ ತಾಯಿ ಮಾತ್ರೆ ತಗೊಂಡ್ರೋ ಅನ್ನೋದನ್ನ ಮರೆಯೋ ನಾವು ನಾಯಿಗೆ ಪೆಡಿಗ್ರಿ ಹಾಕಿದೆಯೋ ಅನ್ನುವ ಚಿಂತೆಯಲ್ಲೇ ಬದುಕ್ತಿದ್ದೇವೆ. ಅಂತ ಪ್ರೀತಿಯಿಂದ ಸಾಕಿದ ಒಬ್ಬಳ ನಾಯಿ ಕಾಣೆಯಾಗಿತ್ತು. ಆಕೆ ಬಹಳಷ್ಟು ಕಸಿಬಿಸಿಕೊಳ್ತಾಳೆ, ನಾಯಿ ಇಲ್ಲ, ಬಹಳಷ್ಟು ಪ್ರೀತಿಸಿದ್ದೇನೆ ನಾನು, ಆ ನಾಯಿ ಬೇಕಲ್ಲ ಅಂತ ಇಡೀ ಬೀದಿಗಳೆಲ್ಲ ಅಲ್ದಾಡ್ತಾಳೆ. ಕೊನೆಗೆಲ್ಲೂ ಸಿಗದೆ ಇದ್ದಾಗ ಕಂಗಾಲಾಗಿ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡ್ತಾಳೆ, ನಾಯಿ ಕಳುವಾಗಿದೆ, ನಾಯಿ ಸಿಗ್ತಾ ಇಲ್ಲ, ನೀವು ನಾಯಿಯನ್ನು ಹುಡುಕಿ ಕೊಟ್ರೆ ನಾನು ಬಹುಮಾನ ಕೊಡ್ತೇನೆ ನಿಮಗೆ ಅಂತ. 3 ದಿನ ಆದ್ರೂ ನಾಯಿ ಸಿಗ್ಲೇ ಇಲ್ಲ. ಒಂದು ಫೋನ್ ರಿಂಗ್ ಆಗ್ತದೆ, ಓಡಿ ಬರ್ತಾಳೆ, ಯಾರು ಫೋನ್ ಇದು ಅಂತ. ಫೋನ್ ರಿಸೀವ್ ಮಾಡಿದ ತಕ್ಷಣ ಇವಳು ಕೇಳೋದು ಹಲೋ ಅನ್ನೋದಿಲ್ಲ, ನಾಯಿ ಸಿಗ್ತಾ ಅಂತಾಳೆ. ಅವಳಿಗೆ ಅಷ್ಟು ಆಸೆ ನಾಯಿ ಮೇಲೆ. ಆ ಕಡೆಯಿಂದ ಫೋನ್ ಮಾಡಿದವರು, ಸಮಾಧಾನ ಅಮ್ಮ, ನಾಯಿ ಸಿಕ್ತು ಒಂದು. ಇವಳಿಗೆ ಪ್ರಪಂಚ ಗೆದ್ದಷ್ಟು ಖುಷಿ ನೋಡಿ ಇವಳು ಕೇಳ್ತಾಳಂತೆ, ನಾಯಿ ಸಿಕ್ತಾ, ಎಲ್ಲಿದೆ ಅಂತ. ನೀವು ನಿನ್ನೆ ನಿಮ್ಮ ಅತ್ತೆ ಮತ್ತು ಮಾವನನ್ನ ಬಿಟ್ರಲ್ಲ ವೃದ್ಧಾಶ್ರಮ, ಅಲ್ಲಿ ನಿಮ್ಮ ನಾಯಿ ಬಂದು ನಿಮ್ಮ ಅತ್ತೆ ಮತ್ತು ಮಾವನನ್ನು ನೋಡ್ಲಿಕ್ಕೆ ಬಂದಿದೆ, ನೀವು ನಾಯಿಯನ್ನ ಬಂದು ಕರ್ಕೊಂಡು ಹೋಗಿ ಅಂತ. ಹಣ ಕೊಟ್ಟು ತರೋ ಪ್ರಾಮಾಣಿಕತೆಯನ್ನು ಮೆರೆಯೋ ನಾಯಿಗಿರುವ ಮಾನವೀಯತೆ ಇವತ್ತು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳೇಬೇಕಾದ ಮನುಷ್ಯನಿಗಿಲ್ಲ ಅಂದ್ರೆ ನೆನಪಿಡಿ. ಮತ್ತು ನಾವು ಇವತ್ತು ನೆನಪಿಸ್ಕೊಳ್ಬೇಕು, ನಾವು ಯಾವ ಜಾಗದಲ್ಲಿದ್ದೇವೆ ಅಂತ. ಬದುಕು ಸುಲಭ ಇಲ್ಲ ರೀ, ಬದುಕು ಸುಲಭ ಇಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋದು ಬದುಕಲ್ಲ, ನನ್ನ ಕುಟುಂಬ ಅನ್ನುವಂಥ ಕೌಟುಂಬಿಕ ಭಾವನೆ ಇದೆಯಲ್ಲ, ಅದು ಬದುಕು. ಅದನ್ನ ನಾವು ನಿಜವಾಗಿ ಮನಸ್ಸಲ್ಲಿ ಇಟ್ಟು ನಾವು ಅದನ್ನ ಪೂರೈಸಬೇಕು. ರೈಲಲ್ಲಿ ಒಂದ್ಸಲ ಒಬ್ಬ ಮನುಷ್ಯ ಹೋಗ್ತಿದ್ದಾಗ ಓಡಿ ಬಂದು ರೈಲನ್ನು ಒಬ್ಬ ಹಿಡಿದು ಆ ರೈಲು ಕೂತ್ಕೊಳ್ತಾನಂತೆ. ಎದುರುಗಡೆ ಕೂತಂತ ಒಬ್ರು ವಯಸ್ಸಾದವರು ರಾಮಾಯಣವನ್ನು ತೆಗೆದು ಓದ್ತಾ ಇದ್ರಂತೆ. ಇವನು ನಕ್ಕು ಬಿಡ್ತಾನೆ, ಏನ್ರಿ ರಾಮಾಯಣ ಓದ್ತಿದ್ದೀರಾ, ನಿಮ್ಗೆ ಏನಾದ್ರು ಮೊಬೈಲಲ್ಲಿ ಸೀರಿಯಲ್ ಏನೋ ನೋಡ್ಲಿಕ್ಕೆ ಆಗೋದಿಲ್ವಾ ಅಂತ. ಅವರು ಸುಮ್ಮನೆ ನಕ್ಕು ಬಿಡ್ತಾರೆ. ಆತ ಏನ್ ಮಾಡ್ತಾನೆ, ರೈಲು ಸ್ಟಾರ್ಟ್ ಆಗ್ತದೆ, ಸುತ್ತಮುತ್ತ ನೋಡ್ತಾರೆ, ಹೆಂಡತಿ ಇಲ್ಲ. ಬಂದಿರೋದು ಹನಿಮೂನಿಗೆ, ಹೆಂಡತಿಯನ್ನ ರೈಲ್ವೆ ಸ್ಟೇಷನ್ ಬಿಟ್ಟು ರೈಲು ಮುಂದೆ ಹೋಗ್ತಾ ಇದೆ. ಇವ್ರು ಕಿರ್ಚಾಡ್ತಾರೆ, ಚೈನ್ ಎಳಿತಾರೆ, ಅಯ್ಯೋ ನನ್ನ ಹೆಂಡತಿ ಇಲ್ಲ ಅಂತ. ಆಗ ಆ ಅಜ್ಜ ಆ ಚೈನ್ ಎಳೆದ ಮೇಲೆ ಆ ಹುಡುಗಿ ಮೇಲೆ ಬಂದ ಮೇಲೆ ಅಜ್ಜ ಹೇಳ್ತಾರಂತೆ, ಅದಕ್ಕೆ ಹೇಳೋದಪ್ಪ, ರಾಮಾಯಣ ಒಂದ್ಸಲ ಓದಬೇಕು. ಶರಾಯು ನದಿಯನ್ನ ದಾಟಿದಾಗ ರಾಮ ಮೊದಲು ದೋಣಿಯಲ್ಲಿ ಕೂರಿಸಿದ್ದು ಸೀತಾ ಮಾತೆಯನ್ನ, ನಂತರ ಲಕ್ಷ್ಮಣ ಕೂತ ಮೇಲೆ ರಾಮ ಕೂತದ್ದು. ಬದುಕಿನ ಸಾರಕ್ಕೂ ಬದುಕಿನ ಪ್ರತಿ ಹೆಜ್ಜೆಗೂ ನಮಗೆ ಆದರ್ಶವಾಗಿ ನಿಂತದ್ದು ಮಹಾಭಾರತ್ ಮತ್ತು ರಾಮಾಯಣ ಅನ್ನೋದನ್ನ ಅವತ್ತು ಅಜ್ಜ ಹೇಳಿದ್ರಲ್ಲ, ಅದೇ ನಿಜ. ಬಹಳ ಕಷ್ಟ ಅಂತ ಅನಿಸಿದ್ರೆ, ಭಜನೆಯನ್ನ ಮಾಡ್ಲಿಕ್ಕೆ ಆಗದೆ ಇದ್ರೂ ನೀವು ಮನೆಯಲ್ಲಿ ಒಂದು 5-10 ನಿಮಿಷ ಕೂತು ಶ್ರೀ ಗುರುಚರಣ ಸರೋಜ ರಜನಿತವನ್ನು ಮುಕುರು ಸುಧಾರಿ ಅಥವಾ ಹನುಮಾನ್ ಚಾಲಿಸವನ್ನ ಮಕ್ಕಳ ಬಾಯಲ್ಲಿ ನೀವು ಹೇಳಿಸಿದ್ದೇ ಆದಲ್ಲಿ ಬದುಕು ಸಾರ್ಥಕ ಆಗ್ತದೆ. ನೆನ್ಪಿಡಿ, ಭಜನೆಗೆ ದೇವರು ಬೇಗ ಒಲಿದು ಬಿಡ್ತಾನೆ. ನಾವೇನೋ ಬಹಳ ಮುಂದುವರೆದಿದ್ದೇವೆ, ನಾವೇನೋ ವೆಸ್ಟರ್ನೈಸ್ ಆಗಿ ಹೋಗಿಬಿಟ್ಟಿದ್ದೇವೆ, ನಾವೇನೋ ಮಾಡರ್ನೈಸೇಷನ್ ಆಗಿ ಹೋಗಿಬಿಟ್ಟಿದ್ದೇವೆ, ನಾವು IT ಕಂಪನಿಗಳಿಗೆ ಹೋಗ್ತೇವೆ ಅಂದ್ರೆ ಅದು ಬದುಕಲ್ಲ ರೀ. ವಿವೇಕಾನಂದಜಿ ಅವತ್ತು ಉದ್ಘೋಷ ತೆಗೆದಿದ್ರು, ಇಡೀ ಪ್ರಪಂಚದಲ್ಲಿ ಪ್ರತಿ ಜೀವಿಯು ತನ್ನ ಕೊನೆಯ ಕ್ಷಣವನ್ನ ಕಳೀಲಿಕ್ಕೆ ಬರುವಂತಹ ಒಂದೇ ಒಂದು ದೇಶ ಇದ್ರೆ ಅದು ಹಿಂದೂಸ್ತಾನ್ ಅಂತ ಅವತ್ತು ವಿವೇಕಾನಂದಜಿ ಹೇಳಿದ್ರು. ಯೋಗಗಳಿಗೋ ವೇದಗಳಿಗೋ ನಮ್ಮ ಇಲ್ಲಿಯ ಬದುಕಿಗೋ ವಿದೇಶಿಗರು ಇಲ್ಲಿಗೆ ಬಂದು ಬದುಕನ್ನು ಸಾಗಿಸ್ತಾರೆ. ನಮ್ಮ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಬಂದ್ರೆ ಅದೆಷ್ಟೋ ಮಂದಿ ಇವತ್ತಿಗೂ ಹರೇ ಕೃಷ್ಣ ಅನ್ನುವ ವಿದೇಶಿಗರೇ ಹೆಚ್ಚಿದ್ದಾರೆ. ಹಾಗಿರುವಾಗ
ಇದೇ ಮಣ್ಣಲ್ಲಿ ಹುಟ್ಟಿ ಇದೇ ಹಿಂದೂಸ್ತಾನದ ಮಾತುಗಳನ್ನ, ಇದೇ ಹಿಂದೂಸ್ತಾನದ ವಿಚಾರಧಾರೆಗಳನ್ನ ಮೈಗೂಡಿಸದೆ ಸತ್ರೆ ಆ ಸಾವು ಸಾವೇ ಅಲ್ಲ, ಆ ಸಾವು ಸಾವೇ ಅಲ್ಲ. ಹಾಗಾಗಿ ಅದನ್ನ ಮೈಗೂಡಿಸಿಕೊಳ್ಳಿ. ನಂದಜಿ ಒಂದು ಸಲ ಜಪಾನ್ಗೆ ಹೋಗಿದ್ದಾಗ ಊಟ ಮುಗಿದ ಮೇಲೆ ಬಾಳೆಹಣ್ಣು ತಿನ್ನೋದೊಂದು ಅಭ್ಯಾಸ ನೋಡಿ ಭಾರತೀಯರಿಗೆ. ಅವರ ಹೋಟೆಲ್ನಲ್ಲಿ ನನಗೊಂದು ಬಾಳೆಹಣ್ಣು ಬೇಕು ಅಂತ ಜಪಾನಿಗರ ಹತ್ರ ಹೇಳಿದ್ರಂತೆ. ಅಲ್ಲಿದ್ದ ಒಬ್ಬ ವೈಟ್ರು ಹೇಳ್ತಾನೆ, ಇಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ ಅಜ್ಜಿ. ಅದಕ್ಕೆ ನಂದಜಿ ಹೇಳ್ತಾರಂತೆ, ಆಯ್ತು ಬಿಡಪ್ಪ, ಬಾಳೆಹಣ್ಣು ಇಲ್ದಿದ್ರೆ ಏನಾಯ್ತಂತೆ, ನಾನ್ ಮಲಗ್ತೇನಂತ. ಇಲ್ಲ ನಂದಜಿ, ಒಂದು 5-10 ನಿಮಿಷ ಕೊಡಿ, ಈಗ ಬಂದೆ ಅಂತ ಜಪಾನ್ನ ಹೋಟೆಲ್ನ ಹುಡುಗ ಓಡ್ ಹೋಗ್ತಾರಂತೆ. ಅರ್ಧ ಗಂಟೆ ಆದ್ರೂ ಆತ ಬರೋದಿಲ್ಲ. ಇನ್ನೇನ್ ನಾನು ಮಲಗ್ತೇನೆ ಅಂತ ನಂದಜಿ ಮಲಗ್ಲಿಕ್ಕೆ ಹೋದಾಗ ಓಡಿ ಬಂದ ವೈಟ್ರು ಕೇಳ್ತಾರಂತೆ, ತಗೊಳ್ಳಿ ಬಾಳೆಹಣ್ಣಂತ. ಎಲ್ಲಿ ಹೋದೆ ಅಂತ ಕೇಳ್ತಾರಂತೆ. ವೆಯ್ಟ್ ಹೇಳ್ತಾನಂತೆ, ಒಂದು ಅರ್ಧ ಗಂಟೆ ಬಹಳ ದೂರ ಓಡಿ ಹೋಗಿ ನಾನು ಆ ಬಾಳೆಹಣ್ಣನ್ನು ತಕೊಂಡು ಬಂದೆ ಅಂತ ಹೇಳಿದಾಗ ನಂದಜ್ಜಿ ಕೇಳ್ತಾರಂತೆ, ಇಷ್ಟು ಕಷ್ಟ ನೀನು ಯಾಕೆ ಪಟ್ಟೆ ಅಂತ. ಆ ಹುಡುಗ ಉದ್ಗಾರ ತೆಗಿತಾರಂತೆ, ದ್ವೀಟನಂದಜಿ, ನೀವು ಭಾರತಕ್ಕೆ ಮತ್ತೆ ಮರಳಿ ಹೋಗಿ ಹೇಳಬಾರ್ದಲ್ಲ, ಜಪಾನ್ನಲ್ಲಿ ಒಂದು ಬಾಳೆಹಣ್ಣಿಗೂ ಗತಿ ಇಲ್ಲ ಅಂತ, ನನ್ನ ದೇಶದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಆಗಬೇಕು ನಂದಜ್ಜಿ ಅಂತ ಆವತ್ತಲ್ಲೊಬ್ಬ ಹುಡುಗ ಹೇಳಿದ್ದ. ನಂದಜಿ ಅದರ ಭಾಷಣದಲ್ಲಿ ಹೇಳ್ತಾರೆ, ನನ್ನ ಭಾರತದಲ್ಲಿ ಪ್ರತಿ ಒಂದು ಮಕ್ಕಳು ಕೂಡ ಹೀಗೆ ಹುಟ್ಟಬೇಕು, ನನ್ನ ದೇಶದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ನನಗೊಂದು ಜನ್ಮ ಇದ್ರೆ ನಾನು ಹಿಂದೂಸ್ತಾನದಲ್ಲಿ ಹಿಂದೂವಾಗೇ ಹುಟ್ಟಬೇಕು ಅನ್ನುವಂತ ಉದ್ಗಾರ ನಮ್ಮ ಮಕ್ಕಳಲ್ಲಿ ಕೇಳಿ ಬರಲಿ. ನನ್ನನ್ನ ಈ ಜಾಗಕ್ಕೆ ಕರೆದದ್ದಕ್ಕೆ ಮತ್ತು ನಾನು ಇಲ್ಲಿ ಬಂದದ್ದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ನಾನೊಬ್ಬ ಸಹೋದರಿಯಾಗಿ ಧರ್ಮವೆತ್ತ ಈ ಮಣ್ಣಲ್ಲಿ ಮತ್ತೊಮ್ಮೆ ಉದ್ಗಾರ ತೆಗಿತೀನಿ. ಸಾವೇ ಕಾಣದ, ಅಂತ್ಯವೇ ಇಲ್ಲದ ನನ್ನ ಹಿಂದೂ ಧರ್ಮಕ್ಕೆ ಅದಾವ ಮತಗಳು, ಅದಾವ ಪಂಥಗಳು, ಅದಾವ ರಾಜರು ದಾಳಿ ಮಾಡಿರಗಲು ಆಗದ ನಾಶ ಇನ್ನೆಂದೂ ಆಗದು. ಅಂತಹ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬಂದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ಅಲ್ಲ 1000 ವರ್ಷಗಳು ಅದು ಹೀಗೆ ಇರಲಿ. ಅದಕ್ಕೆ ತಾನೇ ಅವತ್ತು ಹೇಳಿದ್ದು, ನಾನಳಿವೆ ನೀನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ನಮ್ಮ ಭಾರತ ಲೀಲೆ ಅನ್ನೋದು ಮತ್ತೆ ಮತ್ತೆ ಕೇಳಿ ಬರಲಿ ಅಂತ ನನ್ನ ಮಾತುಗಳಿಗೆ ನಾನು ಪೂರ್ಣ ವಿರಾಮವನ್ನ ನೀಡ್ತಾ, ಬೊಲೋ